ಉಡುಪಿಯ ಕಲಾವಿದನೊಬ್ಬ ಅಶ್ವತ್ಥದ ಎಲೆಯಲ್ಲಿ ಅಪ್ಪು ಮುಖದ ಪಡಿಯಚ್ಚನ್ನು ಮೂಡಿಸಿದ್ದಾರೆ. ಚಿತ್ರ ಬರೆದ ಎಲೆಯನ್ನ ಆಕಾಶಕ್ಕೆ ಹಿಡಿತಾ ಇದ್ದಂತೆಯೇ ಪುನೀತ್ ರಾಜ್ಕುಮಾರ್ ಅವರು ಸ್ವತಃ ದರಿಗಿಳಿದು ಬಂದಂತೆ ಕಾಣ್ತಾರೆ. ಅಂದಹಾಗೆ ಅಶ್ವತ್ಥ ಎಲೆಯ ಮೇಲೆ ಬಗೆ ಬಗೆಯ ಚಿತ್ರಗಳನ್ನು ಮೂಡಿಸುವ ಅಪರೂಪದ ಕಲಾವಿದನ ಹೆಸರು ಮಹೇಶ್ ಮರ್ನೆ. ಸತ್ತ ನಂತರ ಎಲ್ಲರನ್ನ ಅತಿಯಾಗಿ ಕಾಡ್ತಾ ಇರುವಂತಹ ಪುನೀತ್ ರಾಜ್ಕುಮಾರ್ ಅವರ ಆ ಮುಗ್ಧ ನಗು ಈ ಕಲಾಕೃತಿಯಲ್ಲಿ ಕಣ್ಮನವನ್ನು ಸೆಳೀತಾ ಇದೆ. ಈ ಸುಂದರವಾದ ಯುವರತ್ನ ಚಿತ್ರ ಬಿಡಿಸಿದ ಕಲಾವಿದನ ಕಲಾಕುಂಚಕ್ಕೆ ಚಿತ್ರಕ್ಕೆ ಎಲ್ಲೆಡೆಯಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ.